ಭಾಜಪದ ಹಿಂದುತ್ವ ದೊಡ್ಡದ, ಸಂಘದ ಹಿಂದುತ್ವ ದೊಡ್ಡದ, ಅಲ್ಲ ವ್ಯಕ್ತಿಯ ಹಿಂದುತ್ವ ದೊಡ್ಡದ? 72 ವರ್ಷಗಳಿಂದ ಬಲಿದಾನ ಮಾಡಿ ರಕ್ತವನ್ನು ಚೆಲ್ಲಿ ಕಟ್ಟಿದಂಥ ಹಿಂದುತ್ವನೋ, ಅಲ್ಲವೇ ಭಾಷಣ ಮಾಡಿದಂಥ ಹಿಂದುತ್ವನ? ಯಾವುದು ಹಿಂದುತ್ವ ಅಂತ ಆಗಬೇಕಲ್ಲ. ಅದಕ್ಕೋಸ್ಕರ ಹಿಂದುತ್ವದ ನಿಜವಾದ ಅರ್ಥದಲ್ಲಿ ಅದು ಭಾಜಪ ಮಾತ್ರ ಇರೋದು. ಅದಕ್ಕೋಸ್ಕರ ಭಾಜಪಕ್ಕೆ ನಾವು ಬೆಂಬಲ ಮಾಡಿದರೆ ಅದು ಪುಣ್ಯದ ಕೆಲಸ, ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಾರೆ ಅದು ಪಾಪದ ಕೆಲಸ ಆಗುತ್ತೆ. ಯಾಕಂದರೆ ಕಾಂಗ್ರೆಸ್ ಎಲ್ಲ ಪ್ರಯತ್ನವನ್ನು ಮಾಡ್ತಾಳೆ. ಕಾಂಗ್ರೆಸ್ ಹೇಳಿದೆ, ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದು ಒಂದು ದಿನದಲ್ಲಿ ಅಧಿಕಾರಕ್ಕೆ ಬರೋದಿಲ್ಲ. ಅವರು ಹೇಳ್ಕೊಂಡಿರೋದು ನೋಡಿ, ಅಧಿಕಾರಕ್ಕೆ ಬರಲಿಲ್ಲ ಆದರೂ ಹೇಳ್ಕೊಂಡಿದ್ದಾರೆ, ಅಧಿಕಾರಕ್ಕೆ ಬಂದರೆ ಒಂದೇ ದಿನದಲ್ಲಿ ಗೋಹತ್ಯೆ ನಿಷೇಧ ಕಾನೂನನ್ನು ವಾಪಸ್ ಕೊಡ್ತು. ಎಂಥ ದ್ರೋಹ ರೀ! ತಾಯಿಗೆ ದ್ರೋಹ ಮಾಡಿದಾಗೆ. ಎರಡನೇದವರೆಲ್ಲೂ ಮತಾಂತರ ನಿಷೇಧ ಕಾನೂನು ವಾಪಸ್ ಕೊಡ್ತೇವೆ. ನಾಳೆ ನಮ್ಮ ಮಕ್ಕಳು ಹಿಂದೂಗಳಿಗೆ ಉಳಿತಾರ ಅಂತ ಯೋಚನೆ ಮಾಡಿದ್ದಾರೆ ಅವರು. ಮೂರನೇದು ಏನು ಮುಸಲ್ಮಾನರ ರಿಸರ್ವೇಷನ್ ಇದೆ ಅದನ್ನು ವಾಪಸ್ ಮುಸಲ್ಮಾನರಿಗೆ ಕೊಡ್ತೇವೆ. ಅಂದರೆ ಮುಸಲ್ಮಾನರನ್ನು ಬೆಳೆಸೋದು ಮಾತ್ರ ನಿಮ್ಮ ಕೆಲಸ. ಎಲ್ಲದಕ್ಕಿಂತ ಹೆಚ್ಚು ಅವರು ಹೇಳಿರುವಂಥದ್ದು PFI ಅನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಮುಸಲ್ಮಾನರೇ ನಿಮಗೆ ನಾವು ಸಹಕಾರ ಮಾಡ್ತೇವೆ, ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ. ತಾಕತ್ತಿದೆಯಾ ಅವರಿಗೆ ಬಜರಂಗ ದಳವನ್ನು ಬ್ಯಾನ್ ಮಾಡಲಿಕ್ಕೆ? ಇದು ಸಾಧ್ಯವಾಗುವಂಥ ಮಾತಾಯಿತು. ಆದರೂ ಅವರ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ ಇರುವುದೇ ಹಿಂದೂಗಳನ್ನು ಹೊಡಿಲಿಕ್ಕೆ, ಕಾಂಗ್ರೆಸ್ ಇರುವುದೇ ಹಿಂದೂಗಳಿಗೆ ಅನ್ಯಾಯ ಮಾಡಲಿಕ್ಕೆ. ಇಲ್ಲಿ ಫ್ರೀಡಮ್ ಕಮ್ಯುನಿಟಿ ಪಾರ್ಕ್ ಅಂತ ಮಿತ್ತೂರಿನಲ್ಲಿದೆ. ನಮಗೆ ಮೊನ್ನೆವರೆಗೆ ಅದು ಏನು ಮಾಡ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಏನಾದ್ರು ಫ್ರೀಡಮ್ ಅಂತ. PFI ಯಾವಾಗ ಬ್ಯಾನ್ ಆಯಿತು? ಬ್ಯಾನ್ ಆಗಲಿಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಪ್ರವೀಣ್ ನೆಟ್ಟರ್ ಹತ್ಯೆ. ಅದಾದ ಮೇಲೆ ಅದು ಬ್ಯಾನ್ ಆಯಿತು.